ಸ್ಪಂದನ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಇದು ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಚಿತ್ರಕೂಟ ಶಿಶುಪೋಷಕ್ ಆರೋಗ್ಯ ಸ್ಪಂದನ. ಪ್ರತಿ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ವಿಶೇಷ ಕಾರ್ಯಕ್ರಮ ಆರೋಗ್ಯ ಸ್ಪಂದನ ಪ್ರಸಾರವಾಗಲಿದೆ. ನಿಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ನೀಡಲಿದ್ದಾರೆ ತಜ್ಞ ವೈದ್ಯರು. ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಡಾಕ್ಟರ್ ರಾಜೇಶ್ ಬಾಯ್ರಿ ಅವರು. ಇವರು ಚಿತ್ರಕೂಟ ಆಯುರ್ವೇದ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ಆಯುರ್ವೇದ ಅಂದ್ರೆ ಏನು ಸರ್? ಆಯುರ್ವೇದ ಅಂತೇಳಿ ಹೇಳಿದ್ರೆ ಆಯುಷೋ ವೇದ ಆಯುರ್ವೇದ ಅಂತೇಳಿ ಹೇಳ್ತೀವಿ. ಆಯುಷ್ ಅಂತೇಳಿ ಹೇಳಿದ್ರೆ ಸ್ಪ್ಯಾನ್ ಆಫ್ ಲೈಫ್, ವೇದ ಅಂತೇಳಿ ಹೇಳಿದ್ರೆ ನಾಲೆಜ್. ಸೊ ನಾವು ಹುಟ್ಟಿದವಾಗಿನಿಂದ ಸಾಯೋ ತನಕ ನಮ್ಮ ದಿನಚರ್ಯ ಅಥವಾ ನಮ್ಮ ಯಾವ್ಯಾವ ಟೈಮ್ನಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಬದುಕಬೇಕು, ಯಾವ ರೀತಿಯ ಆಹಾರ ಸೇವನೆ ಮಾಡಬೇಕು, ಇಲ್ಲ ಅಂತೇಳಿ ಹೇಳಿದರೆ ನಾವು ಎಷ್ಟು ಗಂಟೆಗೆ ಮಲಗಬೇಕು, ಎಷ್ಟು ಗಂಟೆಗೆ ಏಳಬೇಕು ಅನ್ನುವಂಥ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೀಡಿರುವಂತಹ ಗ್ರಂಥ ಅಥವಾ ಶಾಸ್ತ್ರವೇ ಆಯುರ್ವೇದ ಶಾಸ್ತ್ರ. ಸೊ ಇದನ್ನು ಅಥರ್ವ ವೇದದ ಒಂದು ಉಪವೇದ ಅಂತಲೂ ಕರೀತಾರೆ. ಸಾಧಾರಣವಾಗಿ ಇದರ ಹಿಸ್ಟ್ರಿಯನ್ನು ನಾವು ನೋಡ್ತಾ ಹೋದರೆ ಸುಮಾರು 5,000 ವರ್ಷಗಳ ಹಿಂದೆ ಆಯುರ್ವೇದ ಅನ್ನುವಂಥದ್ದು ಪ್ರಚಲಿತದಲ್ಲಿ ಇದೆ. ಸೊ ಇತ್ತೀಚಿನ ದಿವಸಗಳಲ್ಲಿ ಆಯುರ್ವೇದಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಆಯುರ್ವೇದದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ನನಗೆ ಗೊತ್ತಾಯ್ತು, ಆಯುರ್ವೇದ, ಆಯುರು ಮತ್ತೆ ವೇದ ಅಂತ ವರ್ಡ್ಸ್ ಇದೆ ಅಂತೆ. ಆಯುರು ಹೇಳಿದ್ರೆ ಸ್ಪ್ಯಾನ್ ಆಫ್ ಲೈಫ್, ವೇದ ಹೇಳಿದ್ರೆ ನಾಲೆಜ್. ಓಕೆ ಸರ್, ಮುಂದಿನ ಪ್ರಶ್ನೆ, ಪಂಚಕರ್ಮ ಅಂದ್ರೆ ಏನು? ಪಂಚಕರ್ಮ ಅಂತೇಳಿ ಹೇಳಿದರೆ, ಪಂಚ ಅಂತ ಹೇಳಿದರೆ 5, ಕರ್ಮ ಅಂತೇಳಿ ಹೇಳಿದ್ರೆ ಮಾಮೂಲಾಗಿ ಹೇಳ್ಬೇಕಂತ ಹೇಳಿದ್ರೆ ಒಂದು ಆ್ಯಕ್ಷನ್ ಅಂತೇಳಿ ಹೇಳ್ಬೋದು. 5 ಕೈಂಡ್ಸ್ ಆಫ್ ಎಲಿಮಿನೇಷನ್ ಥೆರಪಿ ಅಂತೇಳಿ ಹೇಳ್ಬೋದು, ಅಥವಾ ಡಿಟಾಕ್ಸಿಫಿಕೇಶನ್. ಬಾಡಿಯಲ್ಲಿರುವಂತಹ ಅನ್ವಾಂಟೆಡ್ ಥಿಂಗ್ ಅಥವಾ ಟಾಕ್ಸಿನ್ಸ್ಗಳನ್ನು ಹೊರಗಡೆ ಹಾಕುವಂತಹ ಒಂದು ಪ್ರಕ್ರಿಯೆಯೇ ಪಂಚಕರ್ಮ ಚಿಕಿತ್ಸೆ. ಈ ಪಂಚಕರ್ಮದಲ್ಲಿ ಯಾವುವು ಅಂತೇಳಿ ಹೇಳಿ ಕೇಳಿದರೆ, ಒಂದು ನಾವು ವಮನ ಅಂತೇಳಿ ಹೇಳಿ ಕರಿತೀವಿ. ವಮನ ಅಂತ ಹೇಳಿದ್ರೆ ಇಂಡ್ಯೂಸಿಂಗ್ ವೊಮಿಟಿಂಗ್. ಎರಡನೆಯದು ವಿರೇಚನ ಅಂತ ಹೇಳಿದರೆ ಪರ್ಗೇಷನ್ ಥೆರಪಿ ಅಂತ. ಮೂರನೆಯದು ಬಸ್ತಿ ಅಂದರೆ ಎನಿಮಾ, ಅಂದರೆ ಡಿಫ್ರೆಂಟ್ ಡಿಸೀಸ್ ಬೇಸಿಸಲ್ಲಿ ಡಿಫ್ರೆಂಟ್ ಆದಂತಹ ಮೆಡಿಕೇಶನ್ಸ್ಗಳನ್ನು ಕೊಟ್ಟು ಕಾಲನನ್ನು ಕ್ಲೀನ್ ಮಾಡುವಂಥದ್ದೇ ಇದು ಎನಿಮಾ ಥೆರಪಿ. ಫೋರ್ತ್ ಒಂದು ನಸ್ಯ ಥೆರಪಿ ಅಂತೇಳಿ ಹೇಳಿ ಥ್ರೂ ದಿ ನಾಸ್ಟ್ರಿಲ್ ಕೆಲವೊಂದು ಬೇಕಾಗಿರುವಂತಹ ಮೆಡಿಸಿನ್ಸ್ಗಳನ್ನು ಹಾಕಿಬಿಟ್ಟು ಅವರ ಆರೋಗ್ಯಕ್ಕೆ ಉತ್ತಮವಾಗುವಂಥದ್ದು ಮಾಡುವಂಥದ್ದೇ ಅದು ನಸ್ಯ ಥೆರಪಿ. ಹಾಗೆ ಲಾಸ್ಟ್ ನಾವು ಏನು ಬ್ಲಡ್ ಲೆಟ್ಟಿಂಗ್ ಅಂತ ಹೇಳ್ತೀವಿ ಅಥವಾ ಲೀಚ್ ಥೆರಪಿ, ಟೋಟಲ್ ಆಗಿ ಹೇಳಬೇಕಿದ್ರೆ ರಕ್ತ ಮೋಕ್ಷಣ ಥೆರಪಿ. ಇದು 5 ಕಂಬೈನ್ ಆಗಿ ನಾವು ಪಂಚಕರ್ಮ ಅಂತೇಳಿ ಹೇಳ್ತೀವಿ. ಆದರೆ ಆಥರ್ ಮೇಲೆ ಸ್ವಲ್ಪ ಡಿಫ್ರೆಂಟ್ ಆಗ್ತದೆ. ಸುಶ್ರುತ ಮತ್ತು ಚರಕವಾಗಿ ನಾವು ನೋಡ್ತಾ ಹೋದರೆ ಸ್ವಲ್ಪ ಇದರಲ್ಲಿ ವ್ಯತ್ಯಾಸಗಳು ಬರ್ತದೆ. ಸೊ ಟೋಟಲ್ ಆಗಿ ಹೇಳಬೇಕಂತ ಹೇಳಿದ್ರೆ ಇದು 5 ಪಂಚಕರ್ಮ ಅಂತೇಳಿ ಹೇಳಿ ನಾವು ಕರಿಬೋದು. ಓಕೆ ಸರ್. ಈಗ ಪಂಚಕರ್ಮ ಅಂದ್ರೆ ಅಂತ ಗೊತ್ತಾಯ್ತು. ಪಂಚಕರ್ಮ ಯಾರು ಅರ್ಹರಾಗಿರ್ತಾರೆ, ಅಂದ್ರೆ ಯಾರಿಗೆ ಆ ಟ್ರೀಟ್ಮೆಂಟ್ ಅನ್ನು ಮಾಡಬೇಕು ಅಂತ? ಪಂಚಕರ್ಮವನ್ನು ಬರೀ ಕಾಯಿಲೆಯಲ್ಲಿ ಇದ್ದವರು ಮಾತ್ರ ತಗೊಳ್ಬೇಕಂತೇಳಿ ಹೇಳಿಲ್ಲ. ಪಂಚಕರ್ಮವನ್ನು ಯಾರು ಬೇಕಾದರೂ ತಗೊಳ್ಬೋದು. ಸ್ವಸ್ಥ ಆಗಿದ್ದವನು ಅವನ ಹೆಲ್ದಿ ಲೈಫನ್ನು ಮುಂದಿನ ದಿವಸಗಳಲ್ಲಿ ನಡೆಸ್ಕೊಂಡು ಹೋಗಬೇಕಾದ್ರೆ ಸಹ ಈ ಪಂಚಕರ್ಮವನ್ನು ನಾವು ಅಡ್ವೈಸ್ ಮಾಡ್ತೀವಿ. ಅಂತ ಹೇಳಿದ್ರೆ ಋತು ಅನುಸಾರವಾಗಿ ಪಂಚಕರ್ಮಗಳನ್ನು ಬರೋದು. ಉದಾಹರಣೆಗೆ ವಸಂತ ಋತುವಲ್ಲಿ ಒಂದು ವಮನವನ್ನು ತಗೊಳ್ಳುವಂಥದ್ದು ಇರ್ಬೋದು, ಅಥವಾ ಶರದ್ ಋತುವಲ್ಲಿ ಒಂದು ವಿರೇಚನ ತಗೊಳ್ಳುವಂಥದ್ದು ಇರ್ಬೋದು. ಇದು ಸಹ ಒಂದು ಉತ್ತಮವಾದವಾಗಿರ್ತದೆ. ಇಲ್ಲ ಅಂತೇಳಿ ಹೇಳಿದರೆ ಯಾರು ಯಾವ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ ಅವರಿಗೆ ಬೇಕಾಗಿರುವಂತಹ ಒಂದು ಥೆರಪಿಗಳನ್ನು ಮಾಡ್ತೇವೆ. ಉದಾಹರಣೆಗೆ ನಾವು ಸೋರಿಯಾಸಿಸನ್ನು ನೋಡ್ತಾ ಹೋದರೆ, ಸೋರಿಯಾಸಿಸಲ್ಲಿಗೆ ಏನು ಬೇಕು, ಈಗ ಒಂದು ವಮನ ಮಾಡಿಸ್ತೀವಿ ಅಥವಾ ಒಂದು ವಿರೇಚನ ಮಾಡ್ತೀವಿ, ಥೆರಪಿಗಳನ್ನು ಮಾಡ್ತೀವಿ. ಸೊ ಆ ರೀತಿಯಲ್ಲಿ, ಅಥವಾ ಒಂದು ಬೆನ್ನು ನೋವು ಇರ್ಬೋದು ಅಥವಾ ಗಂಟು ನೋವು ಇರಬಹುದು, ಬೇರೆ ಏನೋ ಒಂದು ಸಮಸ್ಯೆಗಳಿದ್ದರೆ ಅದಕ್ಕೆ ಬೇಕಾಗಿರುವಂಥ ಒಂದು ಬಸ್ತಿ ಚಿಕಿತ್ಸೆನೋ ಅಥವಾ ಇನ್ನೊಂದು ಚಿಕಿತ್ಸೆನೋ ರಕ್ತ ಮೋಕ್ಷಣನೋ ಆ ರೀತಿಯಲ್ಲಿ ನಾವು ಮಾಡ್ತೇವೆ. ಸೊ ಪಂಚಕರ್ಮವನ್ನು ಪ್ರತಿಯೊಬ್ಬರು ತಗೊಳ್ಬೋದು, ಅದು ಒಂದು ಕಾನ್ಸೆಪ್ಟ್. ಆದರೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಯಾವ ರೀತಿಯ ಒಂದು ಕಾಯಿಲೆ ಇರ್ತದೆ ಅದಕ್ಕೆ ಅನುಗುಣವಾದ ಚಿಕಿತ್ಸೆಗಳನ್ನು ಸಹ ಪಡೀಲಿಕ್ಕೆ ಅವಕಾಶಗಳಿದೆ. ನಮ್ಮ ದೇಹವನ್ನು ನಾವು ಕ್ಲೀನ್ ಮಾಡಿಕೊಳ್ಳುವಂಥದ್ದೇ ಪಂಚಕರ್ಮ. ಉದಾಹರಣೆಗೆ ಹೇಳಬೇಕಂತೇಳಿ ಹೇಳಿದರೆ,
ನಮ್ಮ ಕಾರನ್ನು ಅಥವಾ ನಮ್ಮ ಬೈಕನ್ನು 5,000 ಕಿಲೋಮೀಟ್ರ್ 10,000 ಕಿಲೋಮೀಟ್ರ್ ಓಡಿದ ತಕ್ಷಣ ನಾವು ಒಂದು ಸರ್ವಿಸ್ ಸ್ಟೇಷನಿಗೆ ಇಟ್ಟು ಅದರ ಕಂಪ್ಲೀಟ್ ಆಯಿಲ್ ಚೇಂಜ್ ಮಾಡಿಬಿಟ್ಟು ಎಲ್ಲದನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ ನಮ್ಮ ದೇಹವನ್ನು ಸಹ ನಾವು ಆ ಕ್ಲೀನಿಂಗ್ ಮಾಡಿಕೊಳ್ಳುವಂತಹ ಒಂದು ಪ್ರೋಸೆಸ್ಸೇ ಪಂಚಕರ್ಮ. ಹಾಗಾಗಿ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಅವರೇ ಮಾಡಿಸ್ಕೊಳ್ಬೇಕು ಇವರೇ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಎಲ್ಲ ಪ್ರತಿಯೊಬ್ಬ ಸ್ವಸ್ಥನೂ ಮಾಡಿಸ್ಕೊಳ್ಬೋದು. ಸೊ ಸ್ವಸ್ಥ ಇರುವಂತಹ ವ್ಯಕ್ತಿ ತನ್ನ ಸ್ವಾಸ್ಥ್ಯವನ್ನು ಮುಂದಿನ ದಿವಸಗಳಲ್ಲಿ ಕಾಪಾಡಿಕೊಳ್ಬೇಕಿದ್ರೆ ಈ ಪಂಚಕರ್ಮ ಅನ್ನುವಂಥದ್ದು ಬಹಳ ಉತ್ತಮವಾದ ಒಂದು ಕಾರ್ಯವನ್ನು ನಿರ್ವಹಿಸಿದೆ. ಹಾಗಾಗಿ ಎಲ್ಲರೂ ರೋಗಿಯಾಗಿರ್ಬೋದು ನಿರೋಗಿಯಾಗಿರ್ಬೋದು ಪ್ರತಿಯೊಬ್ಬನು ಪಂಚಕರ್ಮ ಮಾಡಿಕೊಂಡ್ರೆ ಅವನು ಹೆಲ್ತಿಯಾಗಿ ಮುಂದುವರಿಲಿಕ್ಕೆ ಬಹಳ ಅನುಕೂಲವಾಗುತ್ತೆ. ಸರ್, ನೀವೀಗ ಹೇಳಿದ್ರಿ ಪಂಚಕರ್ಮ ರೋಗಿಗೆ ಸಹ ಕೊಡ್ಬೋದು ನಿರೋಗಿ ಕೂಡ ಮಾಡ್ಬೋದಂತ. ಸೊ ಈಗ ರಿಸಲ್ಟ್ ಹೇಗಿರ್ತದೆ ಅಂದರೆ ಇಬ್ಬರಿಗೂ ಕೂಡ ಒಂದೇ ಟೈಪ್ ರಿಸಲ್ಟ್ ಇರ್ತದೆ ಅಥವಾ ಏನಾದರೂ ಬೇರೆ ರಿಸಲ್ಟ್ಸ್ ಸಿಗ್ತದಾ? ಹೇಗಂತೇಳಿ ಹೇಳಿದರೆ ನೀವೀಗ ಒಮ್ಮಿಟಿಂಗಿಗೆ ಅಂತೇಳಿ ಹೇಳಿ ಹೋದವಾಗ ನಿಮ್ಗೊಂದು ಇಂಜೆಕ್ಷನ್ ಕೊಡ್ತಾರೆ, ಅಥವಾ ಬ್ಯಾಕ್ ಪೇನ್ ಅಂತೇಳಿ ಹೇಳಿದರೆ ಇನ್ನೊಂದು ಇಂಜೆಕ್ಷನ್ ಕೊಡ್ತಾರೆ. ಸೊ ಈ ಪಂಚಕರ್ಮನೂ ಹಾಗೆ, ಅಂದರೆ ಯಾರಿಗೀಗ ಸ್ವಸ್ಥ ಬಂದಾಗ ಅವನಿಗೆ ಕೊಡುವಂತಹ ಪಂಚಕರ್ಮದಲ್ಲಿ ಕೊಡುವಂಥ ಔಷಧ ಬೇರೆ ಆಗಿರ್ತದೆ. ಯಾವುದೋ ಒಬ್ಬ ರೋಗಿ ಇದೆ, ಅವನಿಗೆ ಅದಕ್ಕೆ ಅನುಗುಣವಾದಂತಹ ಒಂದು ಔಷಧಗಳನ್ನು ಕೊಟ್ಟುಬಿಟ್ಟು ಅದನ್ನು ಮಾಡ್ತೀವಿ. ಸೊ ಪಂಚಕರ್ಮ ಅಂತೇಳಿ ಹೇಳಿದ ತಕ್ಷಣ ಎಲ್ಲರಿಗೂ ಸೇಮ್ ಆದಂತಹ ಔಷಧವನ್ನು ನಾವು ನೀಡೋದಿಲ್ಲ. ಅವರ ವೈಯಕ್ತಿಕವಾದ ಅವರ ದೋಷಕ್ಕೆ ಅನುಗುಣವಾಗಿ ಅವರಲ್ಲಿರೋ ಸಮಸ್ಯೆಗೆ ಅನುಗುಣವಾಗಿ ಮೆಡಿಸಿನ್ಸ್ಗಳು ಡಿಫರ್ ಆಗ್ತಾ ಹೋಗ್ತದೆ. ಹಾಗಾಗಿ ಪಂಚಕರ್ಮ ಎಲ್ಲರೂ ತಗೊಳ್ಬೋದು. ಅವರ ಅನುಕೂಲಕ್ಕೆ ಅನುಗುಣವಾಗಿ ಅವರ ದೇಹ ಪ್ರಕೃತಿ ಅಥವಾ ಅವರ ಆರೋಗ್ಯದ ಸಮಸ್ಯೆಗೆ ಅನುಗುಣವಾಗಿ ಅವರಿಗೆ ಬೇಕಾಗುವಂತಹ ಮೆಡಿಸಿನ್ಸ್ಗಳನ್ನು ನಾವು ಅಲ್ಲಿ ಕೊಡ್ತೀವಿ. ಸರ್, ಈಗಿನ ದಿನದಲ್ಲಿ ಎಲ್ಲರಿಗೂ ಇಮ್ಯುನಿಟಿ ಪವರ್ ತುಂಬಾ ಕಮ್ಮಿ ಆಗಿದೆ. ಸೊ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡಲಿಕ್ಕೆ ಅಥವಾ ಹೆಚ್ಚಿಸಲಿಕ್ಕೆ ಏನು ಸೂಕ್ತ ಪರಿಹಾರ ಸರ್? ಇಮ್ಯುನಿಟಿ ಪವರನ್ನು ನಾವು ಜಾಸ್ತಿ ಮಾಡ್ಕೊಳ್ಬೇಕಿದ್ರೆ 2 ವಿಷಯಗಳ ಬಗ್ಗೆ ನಾವು ಗಮನ ಹರಿಸಬೇಕು. ಒಂದು ನಮ್ಮ ಆರೋಗ್ಯ ಶೈಲಿ, ಇನ್ನೊಂದು ಆಹಾರ ಕ್ರಮ. ಆರೋಗ್ಯ ಶೈಲಿ ಅಂತ ಹೇಳಿ ನಾವು ತಗೊಂಡಾಗ ನಾವು ಎಷ್ಟು ಗಂಟೆಗೆ ಹೇಳ್ತೀವಿ ಅದು ಬಹಳ ಮುಖ್ಯ. ಬೇಗ ಎದ್ದು ಯೋಗಾಭ್ಯಾಸಗಳನ್ನು ಮಾಡೋದು. ಆಯುರ್ವೇದದಲ್ಲಿ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೆ ಅಂತೇಳಿ. ಅಂದರೆ ಸುಮಾರು ಸೂರ್ಯೋದಯದಕ್ಕಿಂತ ಒಂದು 96 ನಿಮಿಷಗಳ ಮೊದಲಿನ ಒಂದು ಸಮಯವನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿ ಕರಿತೀವಿ. ಆ ಒಂದು ಸಮಯದಲ್ಲಿ ಎದ್ದುಬಿಟ್ಟು ತಮ್ಮ ದಿನಚರ್ಯಗಳನ್ನು, ಈಗ ಒಂದು ಬ್ರಷ್ ಮಾಡೋದಿರ್ಬೋದು, ನೀರನ್ನು ಕುಡಿಯುವಂಥದ್ದು ಇರ್ಬೋದು, ಅದೇ ರೀತಿಯಲ್ಲಿ ದಿನ ಮಲೋತ್ಸರ್ಗ ಕರ್ಮಗಳನ್ನಿರ್ಬೋದು. ಸೊ ಅದನ್ನೆಲ್ಲ ಮಾಡಿ ತಮ್ಮ ಒಂದು ಯೋಗ ಪ್ರಾಣಾಯಾಮವನ್ನು ಸ್ಟಾರ್ಟ್ ಮಾಡಿ ಆಮೇಲೆ ಉತ್ತಮವಾದ ಆಹಾರ ಕ್ರಮಗಳನ್ನು ಅನುಸರಿಸ್ಕೊಂಡು ಹೋಗುವಂಥದ್ದು ಭಾಳ ಮುಖ್ಯ ಆಗ್ತದೆ, ಒಂದನೇದು. ಸೊ ಇನ್ನೊಂದು ಅಂತೇಳಿ ಹೇಳಿದರೆ ಜೀವನ ಕ್ರಮದಲ್ಲಿ ನಾವು ಏನು ಹಗಲಲ್ಲಿ ನಿದ್ದೆ ಮಾಡುವಂಥದ್ದು ಇರ್ಬೋದು, ಆ ರೀತಿಯ ಜೀವನ ಕ್ರಮಗಳನ್ನು ಅಳವಡಿಸ್ಕೊಂಡ್ರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳ್ತಾ ಹೋಗ್ತದೆ. ಅಂದರೆ ನಿದ್ದೆ ಮಾಡೋ ಟೈಮಲ್ಲಿ ನಾವು ಎಚ್ಚರಾಗಿರ್ತೀವಿ, ಎಚ್ಚರ ಇರುವಾಗ ಟೈಮಲ್ಲಿ ನಿದ್ದೆ ಮಾಡಿದರೆ ಅದು ಸಹ ಈ ರೋಗ ನಿರೋಧಕ ಶಕ್ತಿಯ ಒಂದು ಕುಂಠಿತಕ್ಕೆ ಒಂದನೇ ಕಾರಣ ಆಗಿರ್ತದೆ. ಹಾಗೆ ನಾವು ಎರಡನೇ ಕಾರಣ ಅಂತೇಳಿ ಹೇಳಿದರೆ ನಾವು ತಿನ್ನುವಂಥ ಆಹಾರ ಕ್ರಮಗಳು. ಇವತ್ತಿನ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಫಾಸ್ಟ್ ಫುಡ್ಗೆ ನಾವು ಮೊರೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ ಬಿಸ್ಕೆಟನ್ನು ಕೊಡುವಂತಹ ಅದೆಷ್ಟೋ ಜನರನ್ನು ನಾವು ನೋಡ್ತಾ ಇದ್ದೀವಿ. ತಮ್ಮ ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳು ಹಠ ಮಾಡ್ತಾರೆ ಅಂತೇಳಿ ಹೇಳಿ 2 ಬಿಸ್ಕೆಟು ಅಥವಾ ಹಾಲು ಕಾಫಿನೋ ಅಭ್ಯಾಸ ಮಾಡಿಬಿಡ್ತೀವಿ. ಸೊ ಈ ರೀತಿಯಲ್ಲಿ ಮಾಡಿದವಾಗ ನಮ್ಮ ಆಹಾರ ಕ್ರಮ, ಬಿಸ್ಕೆಟ್ ಅಥವಾ ಚಾಕ್ಲೇಟು ಒಂದು ಉದಾಹರಣೆ, ಅದೇ ರೀತಿಯಲ್ಲಿ ಸಾಕಷ್ಟು ಇರ್ತದೆ. ಏನು ಕರಿದ ತಿಂಡಿಗಳಿರ್ಬೋದು ಅಥವಾ ಪ್ರಿಸರ್ವೇಟಿವ್ ಹಾಕಿರುವಂತಹ ಫುಡ್ಗಳಿರ್ಬೋದು, ಅದನ್ನೆಲ್ಲ ನಾವು ಜಾಸ್ತಿ ಸೇವನೆ ಮಾಡ್ತಾ ಹೋದರೆ ನಮ್ಮ ದೇಹದಲ್ಲಿ ಈ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಪವರ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ. ಮತ್ತು ಇವತ್ತಿನ ದಿವಸಗಳಲ್ಲಿ ನಾವು ಅದೇ ನೋಡ್ತಾ ಇದ್ದೀವಿ, ಈ ಪ್ಯಾಕೆಡ್ ಫುಡ್ಗಳನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಪ್ಯಾಕೆಡ್ ಮಿಲ್ಕನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಹಾಲಿನಲ್ಲಿ ಹೇಳಬೇಕಾಗಿದ್ರೆ 2 ವಿಧದ ಹಾಲುಗಳಿರ್ತದೆ, A1 ಮಿಲ್ಕ್ ಮತ್ತು A2 ಮಿಲ್ಕ್ ಅಂಥೇಳಿ. A2 ಮಿಲ್ಕ್ ಅನ್ನುವಂಥದ್ದು ಆರೋಗ್ಯಕ್ಕೆ ಶ್ರೇಷ್ಠವಾದ ಮಿಲ್ಕು, A1 ಮಿಲ್ಕ್ ಅನ್ನುವಂಥದ್ದು ಆರೋಗ್ಯಕ್ಕೆ ಶ್ರೇಷ್ಠವಲ್ಲ. ಇವತ್ತಿನ ದಿವಸಗಳಲ್ಲಿ ಮಾರ್ಕೆಟ್ನಲ್ಲಿ ಆಲ್ಮೋಸ್ಟ್ ಸಿಗುವಂತಹ ಮಿಲ್ಕ್ ಏನಿದು ಅದು A1 ಮಿಲ್ಕು, ಈ ಜರ್ಸಿ HF ಅಂಥ ಕೌಗಳಿಂದ ಬರುವಂಥದ್ದು. ನಮ್ಮ ಮಕ್ಕಳಿಗೆ ನಾವು ಏನು ಮಾಡ್ತೀವಿ, ಹಾಲು ಕುಡಿ ಅಂತೇಳಿ ಹೇಳಿ ಒತ್ತಡ ಹಾಕಿ ಇವತ್ತು ಹಾಲು ಕುಡಿಸ್ತೀವಿ. ಅದು ಮಕ್ಕಳಿಗೆ ಅದು ಮಾರಕ ಆಗಿರ್ತದೆ ವಿನಃ ಅದು ಒಂದು ಪೋಷಕಾಂಶವನ್ನು ಮಕ್ಕಳಿಗೆ ಬೇಕಾದಷ್ಟು ಕೊಡುವಂಥದ್ದು ಇರೋದಿಲ್ಲ. ಅದೆಷ್ಟೋ ಆರೋಗ್ಯ ಸಮಸ್ಯೆಗಳು ಇಂದಿನ ಜೀವನ ಶೈಲಿಯಲ್ಲಿ ಸೇವಿಸುವಂತಹ ಹಾಲಿನಿಂದನೇ ಬರ್ತದೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಏನು A1 ಮಿಲ್ಕಿಂದ ಮಾಡಿರ್ತವೆ, ಅದರಿಂದ ಸಹ ಅದೆಷ್ಟೋ ಕಾಯಿಲೆಗಳು ನಮ್ಮನ್ನು ಆವರಿಸ್ಕೊಳ್ತಾ ಹೋಗ್ತದೆ. ಅದೇ ರೀತಿಯಲ್ಲಿ ಈ ಈವ್ನಿಂಗ್ ಸ್ನ್ಯಾಕ್ಸ್ಗಳನ್ನು, ಕರಿದ ತಿಂಡಿಗಳನ್ನು ನಾವು ಏನು ಯೂಸ್ ಮಾಡ್ತೇವೆ, ಯಾವುದೋ ಪಾನಿಪುರಿ ಇರ್ಬೋದು, ಮತ್ತೊಂದಿರ್ಬೋದು, ಅದರ ಆಯಿಲ್ಗಳಲ್ಲೆಲ್ಲ ಯೂಸ್ ಮಾಡುವಂತಹ ಕೆಮಿಕಲ್ಗಳು ಅಥವಾ
ಪ್ಯೂರಿಟಿ ಇಲ್ಲದಿರುವಂತಹ ಆಯಿಲ್ಗಳನ್ನು ಯೂಸ್ ಮಾಡಿ ಏನು ಪದಾರ್ಥಗಳಿರ್ತವೆ ಅದನ್ನು ಸೇವನೆ ಮಾಡ್ತೀವಿ, ಅದರಿಂದ ಇದೊಂದಿಷ್ಟು ಕಾಯಿಲೆಗಳು ನಮಗೆ ಬರ್ತಾ ಹೋಗ್ತದೆ. ಅದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಕುಂಠಿತವಾಗ್ತಾ ಹೋಗ್ತದೆ. ಹಾಗೆ ನಾವು ಈ ಮೈದಾದಿಂದ ಮಾಡಿರುವಂತಹ ಪ್ರಾಡಕ್ಟ್ಗಳನ್ನು ಜಾಸ್ತಿ ಇತ್ತೀಚಿನ ದಿವಸಗಳಲ್ಲಿ ಯೂಸ್ ಮಾಡ್ತಾರೆ. ಅದರಿಂದನೂ ಸಹ ಅವರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ, ಅವರ ಪ್ಯಾಂಕ್ರಿಯಾಸ್ ಮೇಲೆ ಅದೊಂದಿಷ್ಟು ಪರಿಣಾಮಗಳನ್ನು ಸೇರಿಸ್ತಾ ಹೋಗ್ತದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಮನುಷ್ಯರಿಗೆ ಅಂತ ಹೇಳಿದ್ರೆ ವ್ಯಾಯಾಮದ ಒಂದು ಕೊರತೆ ಕಾಣ್ತಾ ಇದೆ. ಸುಮಾರು ಒಂದು 30 ವರ್ಷಗಳ ಹಿಂದೆ ನಾವು ನೋಡಿದರೆ ಎವರೇಜ್ ಒಬ್ಬ ಮನುಷ್ಯ ಒಂದು ದಿವಸಕ್ಕೆ 18 ಕಿಲೋಮೀಟರ್ ನಡೀತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇವತ್ತದು ಹೇಗಾಗಿದೆ ಅಂತ ಹೇಳಿದ್ರೆ 2.1 ಕಿಲೋಮೀಟರ್ಗೆ ಮನುಷ್ಯನ ಎವರೇಜ್ ನಡಿಗೆ ಬಂದುಬಿಟ್ಟಿದೆ. ಅಂದರೆ ವ್ಯಾಯಾಮದ ಕೊರತೆ ಸಹ ಒನ್ ಆಫ್ ದ ಮೇನ್ ರೀಸನ್ ಆಗುತ್ತೆ ಈ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಪವರ್ ಕಡಿಮೆ ಆಗಲಿಕ್ಕೆ. ಅದೇ ರೀತಿಯಲ್ಲಿ ನಾವು ಯಥೇಚ್ಛವಾದ ಸಕ್ಕರೆ ಬಳಕೆ. ನಾವು ಸಣ್ಣವರಿರುವಾಗ ನಮಗೆ ಗೊತ್ತು, ಮನೆಯಲ್ಲಿ ವಾರಕ್ಕೆ ಅಥವಾ 15 ದಿವಸಕ್ಕೂ ಒಂದು ತಿಂಗಳಿಗೂ ಅರ್ಧ kg ಸಕ್ಕರೆನ ತಂದಿರೋದು ಕಾಲ ನಮ್ಗೆ ಗೊತ್ತಿಲ್ಲ. ಎಲ್ಲ ಹೆಚ್ಚು ಕಡಿಮೆ ಎಲ್ಲದನ್ನು ನ್ಯಾಚುರಲ್ ಆಗಿರುವಂತಹ ಬೆಲ್ಲಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಇವತ್ತಿನ ದಿವಸಗಳಲ್ಲಿ ಅದೆಷ್ಟೋ ಜನ ನೋಡ್ತೇನೆ, ವಾರಕ್ಕೆ ಅಲ್ಲ ಪ್ರತಿ ದಿವಸಕ್ಕೆ 1 kg ಅರ್ಧ kg ಸಕ್ಕರೆ, ಒಂದು 5 ಜನ ಇದ್ದರೆ ಒಂದು ದಿವಸಕ್ಕೆ ಅರ್ಧ kg ಸಕ್ಕರೆ ಯೂಸ್ ಮಾಡುವಂತಹ ಅದೆಷ್ಟೋ ಮನೆಗಳಿದೆ. ಈ ಸಕ್ಕರೆ ಅನ್ನುವಂಥದ್ದು ಇನ್ನೊಂದು ಬಿಳಿ ವಿಷನೇ ಅದು. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡ್ಬಿಟ್ಟು ಉತ್ತಮವಾದ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ನಾವು ಸೇವನೆ ಮಾಡ್ಕೊತಾ ಹೋಗಬೇಕು. ಈಗ ಪೌಷ್ಟಿಕಾಂಶಯುಕ್ತ ಆಹಾರ ಅಂತ ಹೇಳಿದಾಗ ಅತಿಯಾಗಿ ಬೇಯಿಸಿದ್ರು ಸಹ ಅದರಲ್ಲಿರುವ ಪೌಷ್ಟಿಕಾಂಶಗಳು ಕೊರತೆ ಆಗುತ್ತೆ. ಇವತ್ತು ನಾವು ಏನು ಅಕ್ಕಿ ತಿಂತಾ ಇದ್ದೀವಲ್ಲ, ಬಿಳಿ ಆಗಿರ್ತದೆ, ನೋಡಲಿಕ್ಕೆ ಚೆಂದ ಆಗಿರ್ತದೆ, ಆದರೆ ಆ ಅಕ್ಕಿಯಲ್ಲಿ ಬರೀ ಕಾರ್ಬೋಹೈಡ್ರೇಟು ಮತ್ತು ಸ್ಟಾರ್ಚ್ ಮಾತ್ರ ಇರ್ತದೆ ವಿನಃ ಅದರಲ್ಲಿರುವಂತಹ ಬೇರೆ ವೈಟಮಿನ್ಸ್ಗಳು ಹೋಗಿರ್ತದೆ. ಯಾಕಂತ ಹೇಳಿದ್ರೆ ನಾವು ಅತಿಯಾಗಿ ಪಾಲಿಷ್ ಮಾಡಿ ಆ ಬಿಳಿ ಅನ್ನವನ್ನು ನಾವು ಊಟ ಮಾಡ್ತೀವಿ. ಯಾಕಂದರೆ ನಮಗೆ ಬಿಳಿಯ ಮೇಲೆ ಅತಿಯಾದಂತಹ ಒಂದು ವ್ಯಾಮೋಹ ಬಂದುಬಿಟ್ಟಿದೆ. ಸೊ ಅದರ ಬದಲಿಗೆ ನೀವು ಅನ್ಪಾಲಿಶ್ಡ್ ರೈಸ್ ಇರ್ಬೋದು, ಅದನ್ನು ಯೂಸ್ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಅದು ಉತ್ತಮವಾಗಿರ್ತದೆ. ಹಾಗೆ ನಮ್ಮ ಫುಡ್ಡಿನ ಬಗ್ಗೆ ಹೇಳಬೇಕಂತ ಹೇಳಿದರೆ ನಮ್ಮ ಫುಡ್ ಅನ್ನುವಂಥದ್ದು ಆ ಲೋಕಲ್ ಆಗಿರಬೇಕು. ಈಗ ನಾವು ಯಾವುದೋ ಒಂದು ದೇಶದಲ್ಲೋ ಅಥವಾ ಆಲಿವ್ ಆಯಿಲ್ ಯಾವುದೋ ಒಂದು ಕಂಟ್ರಿಯಲ್ಲಿ ಮಾಡ್ತಾರೆ, ಆ ಒಂದು ಆಯಿಲನ್ನು ನಮ್ಮ ಜನರಿಗೆ ಅದು ಸೂಟೇಬಲ್ ಅಲ್ಲ. ನಮ್ಮ ಜನರಿಗೆ ಏನು ಸೂಟೇಬಲ್ಲು ಇಲ್ಲಿ ಲೋಕಲ್ ಆಗಿರುವಂಥದ್ದು ಅಂದರೆ ತೆಂಗಿನ ಎಣ್ಣೆ ಇರ್ಬೋದು, ಹಾಂ ಅಂಥದ್ದು. ಸನ್ಫ್ಲವರ್ ಸಹ ಅದು ರಿಫೈನ್ಡ್, ಅದು ನಮ್ಮದೇ ಫುಡ್ ಅಲ್ಲ, ಕೋಕೋನಟ್ ಆಯಿಲ್ ನಮ್ಮದು ಬೆಸ್ಟ್. ಸೊ ಲೋಕಲ್ ಆಗಿರುವಂಥದ್ದನ್ನು ನಾವು ಇದನ್ನು ಯೂಸ್ ಮಾಡ್ಕೊತ ಹೋದರೆ ಯಾವುದೇ ಒಂದು ಬೆಳೆ ಇರ್ಬೋದು, ಪ್ರತಿಯೊಂದು ಲೋಕಲಲ್ಲಿ ಬೆಳೆದಿರೋದು ನಮ್ಮ ದೇಹಕ್ಕೆ ಶ್ರೇಷ್ಠವಾಗ್ತದೆ. ಓಟ್ಸ್ ಯಾವುದೋ ಒಂದು ಕಂಟ್ರಿಯಲ್ಲಿ ಅವರ ಫುಡ್ ಆಗಿದೆ, ಅದನ್ನು ನಾವು ಅಡಾಪ್ಟ್ ಮಾಡ್ಕೊತ ಹೋದರೆ ಅದು ನಮ್ಮ ಖಂಡಿತವಾಗಲೂ ಅಲ್ಲ. ನಮ್ಮ ಕರ್ನಾಟಕದಲ್ಲಿ ನೋಡಿ, ಈಗ ನಾವು ಸೌತ್ ಕೇಂದ್ರದವರು ಕುಚ್ಚಲಕ್ಕಿನ ಜಾಸ್ತಿ ಯೂಸ್ ಮಾಡಿದರೆ, ಇನ್ನು ಸ್ವಲ್ಪ ಆ ಕಡೆ ಹೋದರೆ ರಾಗಿನ ಯೂಸ್ ಮಾಡ್ತಾರೆ, ಇನ್ನೊಂದು ಕಡೆ ಹೋದರೆ ಬಾಜ್ರಾ ಯೂಸ್ ಮಾಡ್ತಾರೆ, ಇನ್ನೊಂದು ಹೋದರೆ ಜೋಳನ ಯೂಸ್ ಮಾಡ್ತಾರೆ. ಅಂದರೆ ಮೊದಲಿನಿಂದಲೂ ಈ ರೀತಿಯ ಒಂದು ಆಹಾರ ಕ್ರಮಗಳು ಬಂದಿದೆ, ಆಯಾಯ ಪ್ರದೇಶಕ್ಕನುಗುಣವಾದ ಆಹಾರ ಕ್ರಮಗಳು ಬಂದಿದೆ. ಸೊ ಆ ಪ್ರದೇಶಾನುಸಾರ ಆಹಾರ ಕ್ರಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದರೆ ಉತ್ತಮವಾದ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ. ಅಂದರೆ ನಮ್ಮ ಲೋಕಲ್ ಫುಡ್ಸ್ ಯಾವುದೀಗ ಅವೈಲೇಬಲ್ ಆಗ್ತದೆ, ಲೋಕಲ್ ಫುಡ್ಸ್ಗಳನ್ನು ನಾವು ಆದಷ್ಟು ಸೇವನೆಗಳನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ನೋಡ್ತಾ ಹೋದರೆ 1 kg ಆ್ಯಪಲ್ಗೆ 120-150 ರೂಪಾಯಿ ಇರ್ತದೆ, 1 kg ಪೇರ್ಲೆ ಹಣ್ಣಿಗೆ 20-30 ರೂಪಾಯಿ ಇರ್ತದೆ. ಪೇರ್ಲೆ ಹಣ್ಣಿನಲ್ಲಿರುವಂತಹ ವಿಟಮಿನ್ ಸಿ ಆಗಿರ್ಬೋದು, ಬೇರೆ ವೈಟಮಿನ್ಸ್ಗಳು ಆ್ಯಪಲಲ್ಲಿ ಇಲ್ಲ. ಆದರೆ ಆ ಆ್ಯಪಲ್ನ ಒಂದು ಮೋಹ ನಮ್ಮಲ್ಲಿ ಇವತ್ತು ಪೇರ್ಲೆ ಹಣ್ಣನ್ನು ನಮ್ಮನ್ನು ದೂರ ಮಾಡಿದೆ. ಅದೇ ಮೊದಲು ಹೇಳ್ತಿದ್ರು ಆನ್ ಆ್ಯಪಲ್ ಅ ಡೇ ಕೀಪ್ಸ್ ಅ ಡಾಕ್ಟರ್. ಹೌದು. ಅಂದರೆ ನಮ್ಮ ಲೋಕಲಲ್ಲಿ ಬೆಳೆದಿರುವಂತಹ ಹಣ್ಣುಗಳು ನಮಗೆ ಉತ್ತಮವಾದಂತಹ ಆರೋಗ್ಯವನ್ನು ಕೊಡ್ತದೆ. ಅದನ್ನು ನಾವು ಸೇವನೆ ಮಾಡ್ಕೊತ ಹೋದರೆ ನಮ್ಮ ಆರೋಗ್ಯದಲ್ಲಿ ಉತ್ತಮವಾಗಿ ಒಂದು ಬೆಳವಣಿಗೆಗಳನ್ನು, ಉತ್ತಮವಾದ ಗುಣಮುಖವನ್ನು ಕಾಣಲಿಕ್ಕಾಗ್ತದೆ. ಅದೇ ರೀತಿಯಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೂ ನಮಗೆ ಸಾಧ್ಯ ಆಗ್ತದೆ. ಸೊ ಓವರ್ ಆಲ್ ಆಗಿ ಹೇಳೋದಾದ್ರೆ ನಮ್ಮ ಲೋಕಲ್ ಫುಡ್ಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು. ಹೊರಗಿನ ದೇಶದಿಂದ ಬಂದಂತ ಐಟಮ್ಸ್ ಆಗಲಿ ಅದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬಾರ್ದು. ಮತ್ತೆ ಜಂಕ್ಸ್ ಫುಡ್ ಎಲ್ಲ ಖಂಡಿತವಾಗ್ಲೂ ಜಂಕ್ ಫುಡ್ಗಳನ್ನೆಲ್ಲ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತಾ ಹೋದ್ರೆ ಉತ್ತಮವಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಮ ಚಿತ್ರಕೂಟದ ಬಗ್ಗೆ ಮಾತಾಡಬೇಕಾದ್ರೆ ಚಿತ್ರಕೂಟ ಹೇಗೆ ಬೇರೆ ಇದರಿಂದ ವಿಭಿನ್ನವಾಗಿದೆ ಅಂತ? ನಾವು ವರ್ಡೇ ಹೇಳ್ತದೆ, ಚಿತ್ರ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಹೇಳಬೇಕಿದ್ರೆ ಆರ್ಟ್ ಅಂತ, ಕೂಟ ಅಂತ ಹೇಳಿದ್ರೆ ಮೀಟ್, ಕ್ರೀಡಾಕೂಟ ಆ ರೀತಿಯಲ್ಲಿ ಮೀಟ್. ಸೊ ಚಿತ್ರಕೂಟ ಅಂತ ಹೇಳಿದ್ರೆ ಡಿಫ್ರೆಂಟ್ ಆರ್ಟ್ಗಳು ಒಂದು ಕಡೆಯಲ್ಲಿ ಇರುವಂಥದ್ದೇ ಚಿತ್ರಕೂಟ. ಹೆಸರು ತುಂಬ ಒಳ್ಳೆಯದು. ಸೊ ಅಲ್ಲಿ ನಮ್ಮಲ್ಲಿ ಏನು ವಿಭಿನ್ನತೆ ಅಂತ ಹೇಳಿದರೆ, ಒಂದು ಆಯುರ್ವೇದ ಆಸ್ಪತ್ರೆ ಅಂತ ಕರಿಬೋದು, ಅಥವಾ ಆಯುರ್ವೇದ ಆಶ್ರಮ ಅಂತ ಕರಿಬೋದು, ಅಥವಾ ಆಯುರ್ವೇದ ಏನೇನು ಚಿಕಿತ್ಸಾಲಯ ಅಂತ ಏನು ಬೇಕಾದರೂ ಕರಿಬೋದು. ಆಯುರ್ವೇದ ಸಂಸ್ಥೆ ಅನ್ನುವಂಥದ್ದು ಒಂದು ರೂರಲ್ ಏರಿಯಾದಲ್ಲಿರುವಾಗ
ಅಲ್ಲಿ ಯಾವುದೇ ರೀತಿಯಾದಂಥ ಈ ಕರ್ಕಶವಾದ ವೆಹಿಕಲ್ ಸೌಂಡ್ಗಳಿರ್ಬೋದು ಅಂಥದ್ದು ಇರೋದಿಲ್ಲ. ಒಂದನೇದಾಗಿ. ಎರಡನೇದಾಗಿ ಉತ್ತಮವಾದ ಗಾಳಿ, ಉತ್ತಮವಾದ ಬೆಳಕು. ಯಾಕಂದರೆ ಹೆಚ್ಚು ವೆಹಿಕಲ್ಸ್ಗಳೇ ಅಕ್ಕಪಕ್ಕ ಎಲ್ಲೂ ಓಡಾಡಲ್ಲ. ಸಿಟಿ ಲಿಮಿಟ್ಸಿಂದ ಸುಮಾರು 20 ಕಿಲೋಮೀಟ್ರ್ ಒಳಗಡೆ ಇದೆ. ಮತ್ತು ಪಂಚಕರ್ಮ ಚಿಕಿತ್ಸೆ ಪಡ್ಕೊಳ್ಳುವಾಗ ಅವನು ತಗೊಳ್ಳುವಂಥ ಫುಡ್ಡು ಸಹ ಅಷ್ಟೇ ಮುಖ್ಯವಾದ ಒಂದು ಪರಿಣಾಮವನ್ನು ಬೀರ್ತದೆ. ಯಾವುದೋ ಒಂದು ಅವನ ಸಮಸ್ಯೆಗೆ ಅನುಗುಣವಾಗಿಯೋ ಅಥವಾ ಅವನ ಸ್ವಸ್ಥತೆ ಇರಲಿಕ್ಕೋಸ್ಕರ ಒಂದು ಪಂಚಕರ್ಮ ಚಿಕಿತ್ಸೆಗೆ ಬರ್ತಾ ಇದ್ದಾನೆ ಅಂತ ಹೇಳಿದರೆ, ಅವನು ಒಂದು ವಿಷಪೂರಿತವಾದ ಆಹಾರವನ್ನು ಸೇವನೆ ಮಾಡಿದರೆ ಅವನಿಗೆ ಹೇಗೆ ಅಲ್ಲಿ ಅವನ ಆರೋಗ್ಯವನ್ನು ಉತ್ತಮ ಆಗಲಿಕ್ಕೆ ಸಾಧ್ಯ ಇದೆ? ಖಂಡಿತ ಇಲ್ಲ. ಸೊ ನಮ್ಮ ಚಿತ್ರಕೂಟದಲ್ಲಿ ನಾವು ಏನು ಮಾಡ್ತೀವಿ ಅಂತೇಳಿ ಹೇಳಿದರೆ, ಅಲ್ಲಿಯೇ ತರಕಾರಿಗಳು ಇರ್ಬೋದು, ಅದನ್ನು ಫ್ರೆಶ್ ಆಗಿ ಅಲ್ಲೇ ಬೆಳಿತೀವಿ. ಅದರಿಂದ ಫ್ರೆಶ್ ಆಗಿ ಕಿತ್ತು ಅದರಿಂದ ಬೇಕಾಗಿರುವಂತಹ ಒಂದು ಸಾಂಬಾರು ಇರ್ಬೋದು ಅಥವಾ ಸಾರು ಇರ್ಬೋದು, ಯಾವುದು ಬೇಕೋ ಅದನ್ನು ಅಲ್ಲೇ ನಾವು ಮಾಡ್ತೀವಿ. ಒಂದನೇದು. ಎರಡನೇದಾಗಿ, ನಮ್ಮಲ್ಲಿಯ ಮೆಡಿಸಿನ್ಸ್ಗಳನ್ನು ನಾವು ಹೊರಗಡೆ ಮೆಡಿಸಿನ್ಸ್ಗಳ ಮೇಲೆ ಹೆಚ್ಚು ಡಿಪೆಂಡ್ ಆಗಿಲ್ಲ. ನಮಗೆ ಏನು ಮೆಡಿಸಿನ್ಸ್ ಬೇಕು ಅದನ್ನು ನಮ್ಮಲ್ಲಿಯೇ ನಾವು ಅದನ್ನು ತಯಾರಿಸಿ ಫ್ರೆಶ್ ಆಗಿಯೇ ನಮ್ಮ ಪೇಷಂಟ್ಸ್ಗಳಿಗೆ ನಾವು ಅದನ್ನು ಯೂಸ್ ಮಾಡ್ತೀವಿ. ಆಮೇಲೆ ಎಲ್ಲ ಕಡೆಗಳಲ್ಲೂ ಈ ತುಪ್ಪಗಳನ್ನು ಅಥವಾ ಹಾಲುಗಳನ್ನು, ನಾನು ಮೊದಲೇ ಹೇಳಿದೆ A1 ಮಿಲ್ಕ್ A2 ಮಿಲ್ಕ್ ಅಂತ ಇದೆ. ಎಲ್ಲ ಕಡೆಯಲ್ಲಿ ಈ A1 ಮಿಲ್ಕಿಂದು ಅದರ ಉತ್ಪನ್ನಗಳನ್ನೇ ನಾವು ಜಾಸ್ತಿಯಾಗಿ ಬಳಸ್ತಾರೆ. ಬಟ್ ನಮ್ಮಲ್ಲಿ ಹೇಗೆ ಅಂತೇಳಿ ಹೇಳಿದರೆ A2 ಮಿಲ್ಕ್ ಅಂದರೆ ದೇಶಿ. A2 ಮಿಲ್ಕ್ ಹೇಳಿದರೆ A2 ಮಿಲ್ಕ್ ಅಂತೇಳಿ ಹೇಳಿದರೆ ಇಂಡಿಯನ್ ಬ್ರೀಡ್ ಕೌಸಿಂದ ಸಿಗುವಂತಹ ಮಿಲ್ಕ್ ಏನಿದೆಯಲ್ಲ ಅದು A2. ಅದರಲ್ಲಿ ಒಂದು ಹಂಪ್ಸ್ ಇರ್ಬೋದು, ಭುಜ ರೀತಿಯಲ್ಲಿ ಇರ್ಬೋದು, ಅದನ್ನು ನಾವು A2 ಮಿಲ್ಕ್ ಅಂತ ಹೇಳ್ತೀವಿ. ಸೊ ನಮ್ಮಲ್ಲಿ ಈ A2 ದನಗಳು ನಮ್ಮ ಗೋಶಾಲೆ ಇದೆ. ಆ ಗೋಶಾಲೆಯಲ್ಲಿ ಎಲ್ಲ ಈ A2 ಹಾಲನ್ನು ಕೊಡುವಂತಹ ದನಗಳಿದೆ. ಸೊ ಅದರಿಂದಾಗಿ ಯೂಸ್ ಮಾಡಿರುವಂತಹ ಏನು ಆಯುರ್ವೇದ ಭಾಳಷ್ಟು ಚಿಕಿತ್ಸೆಗಳಲ್ಲಿ ಕ್ಷೀರ ಅಂದರೆ ಹಾಲನ್ನ ಬಗ್ಗೆ ಅಥವಾ ತುಪ್ಪದ ಬಗ್ಗೆ ಅಥವಾ ಮಜ್ಜಿಗೆ ಬಗ್ಗೆ ಹೇಳಿದ್ದಾರೆ. ಸೊ ಅದಕ್ಕೆಲ್ಲ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಆ ಒಂದು ದನಗಳಿಂದ ಉತ್ಪಾದಿಸಿರುವಂಥ ಹಾಲು ಅಥವಾ ಅದರಿಂದ ಮಾಡಿಸಿರುವಂತಹ ತುಪ್ಪ, ಮಜ್ಜಿಗೆಗಳನ್ನು ನಮ್ಮ ಚಿಕಿತ್ಸಾ ಕ್ರಮಗಳಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಅದರಿಂದ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಲಾಭ ಕಾಣಲಿಕ್ಕೆ ಅದರಿಂದ ಸಾಧ್ಯ ಇದೆ. ಅದೇ ರೀತಿಯಲ್ಲಿ ಕ್ವೈಟ್ ಪ್ಲೇಸ್ ಆಗಿರೋದ್ರಿಂದ, ಯಾವುದೇ ರೀತಿಯ ಕರ್ಕಶವಾಗಿರೋದಿಲ್ಲ, ಪೊಲ್ಯೂಷನ್ ಫ್ರೀ ಏರಿಯಾ ಆಗಿರೋದ್ರಿಂದ ಸೊ ಅಲ್ಲಿ ಉತ್ತಮವಾದ ಚಿಕಿತ್ಸೆ ಲಭ್ಯಕ್ಕೆ ಸಾಧ್ಯ. ನಮ್ಮನ್ನು ಬೇರೆ ಎಲ್ಲ ಸಂಸ್ಥೆಗಳು ನಮ್ಮದು ಈ ರೀತಿಯಲ್ಲಿ ನಾವು ವಿಭಿನ್ನವಾಗಿದೆ ಅಂತಲೇ ಹೇಳ್ಕೊಳ್ಬೋದು. ಹಾಗೆ ಬೆಳಿಗ್ಗೆ ಬೇಗನೆ ಅಂದರೆ 6 ಗಂಟೆಯಿಂದ ಯೋಗಾಭ್ಯಾಸಗಳು, ಯೋಗ ತರಗತಿಗಳೆಲ್ಲ ನಡೀತಾ ಇರ್ತದೆ. ಸೊ ಎಲ್ಲ ರೀತಿಯಲ್ಲೂ ನಾವು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಈಗ ಹೇಳಿದ್ರಿ ನಿಮ್ಮ ಸಂಸ್ಥೆಗೆ ಹಲವಾರು ವ್ಯಕ್ತಿಗಳೆಲ್ಲ ಬರ್ತಾರೆ ಅಂತ. ಸೊ ಐ ಮೀನ್ ಪೇಷಂಟ್ಸ್. ಸೊ ಅವರು ಎಲ್ಲಿಂದ ಎಲ್ಲ ಬರ್ತಾರೆ, ಎಲ್ಲಿಂದ ಪ್ಲೇಸಿಂದ ಎಲ್ಲ ಬರ್ತಾರೆ, ಮತ್ತು ಅವರ ರೂಟೀನ್ ಹೇಗಿರ್ತದೆ? ಅಂದರೆ ಅವರು ಹೇಳುವ ಟೈಮ್ ಆಗಲಿ, ಎಕ್ಸಸೈಸಸ್, ಫುಡ್ ಟೈಪ್ಸ್ ಎಲ್ಲ ಹೇಗಿರ್ತದೆ ಸರ್? ನಮ್ಮ ಸಂಸ್ಥೆಗೆ ಜನರು ಕರ್ನಾಟಕದ ಎಲ್ಲ ಜಿಲ್ಲೆ ಅಂತ ಹೇಳ್ಬೋದು, ಭಾರತದ ಎಲ್ಲ ರಾಜ್ಯ ಇರ್ಬೋದು, ಸಾಧಾರಣ ಪ್ರಪಂಚದ ಒಂದು 20-25ಕ್ಕೂ ಅಧಿಕ ದೇಶಗಳಿಂದ ನಮ್ಮಲ್ಲಿ ಚಿಕಿತ್ಸೆಗೋಸ್ಕರ ಬರ್ತಾರೆ. ಯುರೋಪಿಯನ್ ಕಂಟ್ರೀಸು, UK ಇರ್ಬೋದು, US ಇರ್ಬೋದು, ಹೀಗೆ ಬೇರೆ ಬೇರೆ ರಷ್ಯನ್ ಕಂಟ್ರೀಸ್, ಆಲ್ಮೋಸ್ಟ್ ರಷ್ಯನ್ ತುಂಬ ಜನ ಬರ್ತಾರೆ. ಅಲ್ಲಿ ಬಂದು ಇದ್ದವರಿಗೆ ಚಿಕಿತ್ಸಾ ಕ್ರಮಗಳು ಅಂತೇಳಿ ಹೇಳಿದರೆ, ಬೆಳಿಗ್ಗೆ ಅವರು ಫಸ್ಟು ಅವರಿಗೆ ಒಂದು 2 ದಿವಸ ನಾವು ಫ್ರೀ ಬಿಟ್ಬಿಡ್ತೀವಿ. ಅಂದರೆ ನಮ್ಮ ಎನ್ವೈರ್ಮೆಂಟಿಗೆ ಅವರು ಅಡ್ಜಸ್ಟ್ ಆಗಬೇಕು, ಅದೇ ರೀತಿಯಲ್ಲಿ ನಮ್ಮ ಒಂದು ವಾತಾವರಣಕ್ಕೆಲ್ಲ ಅಡ್ಜಸ್ಟ್ ಆಗಬೇಕು ಅಂತೇಳಿ ಹೇಳಿಬಿಟ್ಟು 2 ದಿವಸ ಅವ್ರನ್ನ ಫ್ರೀ ಬಿಡ್ತೀವಿ. ಒಂದು 2nd or 3rd ಡೇಯಿಂದ ಬೆಳಿಗ್ಗೆ ಅವರಿಗೆ ಯೋಗಾಭ್ಯಾಸಗಳನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಸಾಮಾನ್ಯವಾಗಿ ಬೆಳಿಗ್ಗೆ ನಾವು ಅವ್ರ ಹತ್ರ ಒಂದು 5 ಗಂಟೆಗೆ ಎದ್ದು ಅವರು ಫ್ರೆಶ್ ಅಪ್ ಆಗಿ ಅವರಿಗೆ ರೆಡಿ ಆಗ್ಲಿಕ್ಕೆ ಹೇಳ್ತೀವಿ. ಒಂದು 6 ಗಂಟೆಯಿಂದ ನಾವು ಯೋಗಾಭ್ಯಾಸಗಳನ್ನ ಅವರಿಗೆ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಕೆಲವೊಮ್ಮೆ ವೈಯಕ್ತಿಕವಾದಂತಹ, ಒಬ್ಬರಿಗೆ ಬೆನ್ನೋವಿದೆ, ಅವರಿಗೆ ಬೇರೆ ರೀತಿಯಾದಂತಹ ಯೋಗಾಭ್ಯಾಸಗಳಿರ್ತವೆ. ಸೊ ಅದನ್ನು ವೈಯಕ್ತಿಕವಾದ ಕ್ಲಾಸಸ್ಗಳನ್ನ ಆಮೇಲೆ ತೊಗೊಳ್ತೀವಿ. ಇಲ್ಲ ಅಂತೇಳಿ ಹೇಳಿದ್ರೆ ರುಟೀನಿಗೆ ಇರುವವರಿಗೆ ಇದ್ದರೆ ರುಟೀನ್ ಕ್ಲಾಸ್ಗಳನ್ನು, ಯೋಗಾಭ್ಯಾಸಗಳನ್ನು ಅವರು ಅಟೆಂಡ್ ಈಗ ಬೇರೆ ಕಂಟ್ರಿಯಿಂದೆಲ್ಲ ಬರ್ತಾರೆ ಅಂತ ಹೇಳಿದ್ರೆ, ಸೊ ಅವರಿಗೆ ಸ್ಟೇ ಆಗಲಿಕ್ಕೆಲ್ಲ ಫೆಸಿಲಿಟೀಸ್ ಎಲ್ಲ ಇದೆಯಾ ನಿಮ್ಮಲ್ಲಿ? ಹೌದು, ನಮ್ಮಲ್ಲಿ ಸುಮಾರು 20 ರೂಮ್ಸ್ಗಳಿದೆ. ಅವರಿಗೆ ಬೇಕಾದಂತಹ ರೂಮ್ಗಳನ್ನು ಅವರು ಆಪ್ಟ್ ಮಾಡಿರುವಂತಹ ರೂಮ್ಗಳಲ್ಲಿ ಸ್ಟೇ ಆಗಿ ಚಿಕಿತ್ಸೆ ಪಡೀಲಿಕ್ಕೆ ಅವಕಾಶಗಳಿದೆ. ಸೊ ಬೆಳಿಗ್ಗೆ ಒಂದು ಯೋಗಾಭ್ಯಾಸಗಳಿರ್ತದೆ. ಅದು 6 ಗಂಟೆಗೆ ಸ್ಟಾರ್ಟ್ ಆಗಿ 7-7:30, 8 ಗಂಟೆವರೆಗೂ ಕೆಲವೊಮ್ಮೆ ಎಕ್ಸ್ಟೆಂಡ್ ಆಗ್ತದೆ. ಅದಾದ ನಂತರ ಅವರ ಚಿಕಿತ್ಸೆಗೆ ಅನುಗುಣವಾದ ಕೆಲವೊಬ್ಬರಿಗೆ ಒಂದೊಂದು ದಿವಸ ಫುಡ್ ಇರ್ತದೆ, ಕೆಲವೊಮ್ಮೆ ಫುಡ್ ಇರೋದಿಲ್ಲ ಬೆಳಿಗ್ಗೆದು. ಸೊ ಅದಕ್ಕೆ ಅನುಗುಣವಾದಂತಹ ಒಂದು ಪಥ್ಯ ಆಹಾರಗಳ ಸೇವನೆಯನ್ನು ನಾವು ಹೇಳ್ತೀವಿ. ಹಾಗೆ ನೆಕ್ಸ್ಟು
ಚಿಕಿತ್ಸೆಗಳು ಇರುವಂಥದ್ದಲ್ಲಿ ಪಂಚಕರ್ಮ ಚಿಕಿತ್ಸೆಗಳು ಇರ್ಬೋದು, ಅಥವಾ ಬಾಹ್ಯ ಬೇರೆ ಬೇರೆ ರೀತಿಯಾದಂತಹ ಚಿಕಿತ್ಸೆಗಳಿರ್ಬೋದು, ಅದನ್ನು ನೆಕ್ಸ್ಟು ಸ್ಟಾರ್ಟ್ ಮಾಡ್ತೀವಿ. ಹಾಗೆ ಒಂದು ಮಧ್ಯಾಹ್ನ 1 ಗಂಟೆ ಟೈಮಿಗೆ ಅವರಿಗೆ ಫ್ರೆಶ್ಲಿ ಪ್ರಿಪೇರ್ಡ್ ನಮ್ಮ ಸಾವಯವ ತೋಟದಲ್ಲಿ ಬೆಳೆದಿರುವಂತಹ ತರಕಾರಿಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಅಲ್ಲಿಯೇ ನಾವು ಫ್ರೆಶ್ ಆಗಿ ಏನು ಆಹಾರವನ್ನು ತಯಾರಿಸ್ತೀವಿ ಅದನ್ನು ನಾವು ಕೊಡ್ತೀವಿ. ಅನ್ನುವಂಥದ್ದು ಸಹ ಅವರ ವೈಯಕ್ತಿಕವಾಗಿರ್ತದೆ. ಅದರಲ್ಲಿ ಈಗ ಮಾಸ್ ಆಗಿರುವಂಥದ್ದು ಎಲ್ರಿಗೂ ಸೇಮ್ ಆಗಿರುವಂಥ ಆಹಾರ ಇರೋದಿಲ್ಲ. ಅವರ ಚಿಕಿತ್ಸೆಗೆ ಅನುಗುಣವಾಗಿರುವಂಥದ್ದು ಇರ್ಬೋದು ಒಂದು, ಇಲ್ಲ ಅಂತೇಳಿ ಹೇಳಿದರೆ ಅವರಿಗೆ ಅವರ ದೇಹ ಪ್ರಕೃತಿಗೆ ಅನುಗುಣವಾದಂತಹ ಆಹಾರ ಕ್ರಮಗಳನ್ನು ನಾವು ಅಲ್ಲಿ ಅವರಿಗೆ ಕೊಡ್ತೀವಿ. ನೆಕ್ಸ್ಟ್ ಮಧ್ಯಾಹ್ನದಲ್ಲಿ ನಾವು ಹೇಳ್ತೀವಿ ನಿದ್ದೆ ಏನು ಮಾಡಲಿಕ್ಕಿಲ್ಲ, ಹಗಲಲ್ಲಿ ನಿದ್ದೆ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕಂತೇಳಿ ಹೇಳಿ. ಅದಾದ ನಂತರ ಅವರಿಗೆ ಸಂಜೆ ಒಂದು ವೇಳೆ ಚಿಕಿತ್ಸೆಗಳು ಇದ್ದದಿದ್ದರೆ ಸಂಜೆಗೆ ಚಿಕಿತ್ಸೆಗಳಿರ್ತದೆ, ಮಧ್ಯಾಹ್ನದ ಮೇಲಿನ ಚಿಕಿತ್ಸೆಗಳಿರ್ತದೆ ಕೆಲವೊಮ್ಮೆ. ಆಮೇಲೆ ಸಂಜೆಗೆ ಒಂದು ಈವ್ನಿಂಗ್ ವಾಕನ್ಗಳನ್ನು ಮಾಡಲಿಕ್ಕೆ ಹೇಳ್ತೀವಿ. ಆಮೇಲೆ ಸಂಜೆ ರಾತ್ರಿ ಮತ್ತೆ ಪುನಃ ಅವರಿಗೆ ರಾತ್ರಿ ಅಂತೇಳಿ ಹೇಳೋದಿಲ್ಲ, ಸಂಜೆಗೆ ಊಟ. ಸಂಜೆ ಅಂತ ಹೇಳಿದ್ರೆ ಒಂದು 6:30 7ಗೆ ನಾವು ಊಟಕ್ಕೆ ಕೊಟ್ಟು ಬಿಡ್ತೀವಿ. ರಾತ್ರಿ ಊಟ ಮಾಡ್ತಾರೆ. ಆಮೇಲೆ ಒಂದು 1 ಅವರ್ ಅಪ್ರಾಕ್ಸಿಮೇಟ್ಲಿ 1 ಅವರ್ ಆಗುವಷ್ಟು ಕಾಲ ನಾವು ಅವರಿಗೆ ಸೆಷನ್ಸ್ಗಳನ್ನ, ಅಂದರೆ ಆಯುರ್ವೇದ ಅಂದ್ರೇನು, ಜೀವನ ಶೈಲಿ ಅಂತ ಹೇಳಿದರು, ಭಾರತೀಯ ಸಂಸ್ಕಾರಗಳು ಸಂಸ್ಕೃತಿಗಳ ಮಹತ್ವವೇನು, ಇದರ ಬಗ್ಗೆ ಡಿಫ್ರೆಂಟ್ ಆದ ಒಂದು ಕ್ಲಾಸಸ್ಗಳನ್ನು ವಾರದಲ್ಲಿ 1-2-3 ದಿವಸ ತಗೊಳ್ತೀವಿ. ಇನ್ನೊಂದು 2-3 ದಿವಸ ಅವರನ್ನು ನಮ್ಮದು ಆ್ಯಕ್ಚುಲಿ ನಮ್ಮ ಲ್ಯಾಂಡಿನ ಬಿಸೈಡ್ ಒಂದು ಥೌಸಂಡ್ಸ್ ಆಫ್ ಏಕರ್ಸ್ ಹ್ಯೂಜ್ ಫಾರೆಸ್ಟ್ ಏರಿಯಾ ಇದೆ. ಸೊ ಅದರಲ್ಲಿ ಆ ಫಾರೆಸ್ಟಲ್ಲಿ ಅಥವಾ ರೋಡ್ ಇದೆ ಅದರ ಮಿಡ್ಲಲ್ಲಿ, ಆ ರೋಡಲ್ಲಿ ವಾಕಿಂಗ್ಗಳನ್ನ ಕರ್ಕೊಂಡು ಹೋಗ್ತೀವಿ ಈವ್ನಿಂಗ್ ಟೈಮಲ್ಲಿ. ಅದು ಸಹ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅವರಿಗೆ ಆ ಕ್ಲಾಸಸ್ಸು ಕೆಲವೊಮ್ಮೆ ಒಂದು ವಾರದಲ್ಲಿ 2-3 ದಿವಸ ಅವರಿಗೆ ಕುಕಿಂಗ್ ಕ್ಲಾಸಸ್ ಇರ್ತದೆ. ಅಂದರೆ ಭಾರತೀಯ ಶೈಲಿಯ ಅಡುಗೆಗಳು ಅಥವಾ ಆಯುರ್ವೇದ ಶೈಲಿಯ ಅಡುಗೆಗಳು ಅದರಲ್ಲಿ ಹೇಗಿರ್ತದೆ, ನಾವು ಯಾವ್ಯಾವ ಸ್ಪೈಸಸ್ಗಳನ್ನು ಯೂಸ್ ಮಾಡ್ತೀವಿ, ಸೊ ಅದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತೀವಿ. ಸೊ ಅದನ್ನು ಅವರಿಗೆ ಕುಕ್ಕಿಂಗನ್ನು ಸಹ ಅವರಿಗೆ ಸ್ವಲ್ಪ ಟೀಚ್ ಮಾಡ್ತೀವಿ. ಆಮೇಲೆ ನಮ್ಮ ಒಂದಿಷ್ಟು ಜನ ತುಂಬ ಆಯುರ್ವೇದದ ಬಗ್ಗೆ ತುಂಬ ಆಸಕ್ತಿ ಇರೋರು ಬರ್ತಾರೆ. ಅಂದರೆ ಮೆಡಿಸಿನಲ್ ಪ್ಲಾಂಟ್ಸ್ಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದಿಷ್ಟು ಬರ್ತಾರೆ. ಯಾಕಂದರೆ ನಮ್ಮಲ್ಲಿ ಸುಮಾರು ಒಂದು 150ಕ್ಕೂ ಅಧಿಕ ಜಾತಿಯ ಬೇರೆ ಬೇರೆ ಜಾತಿಯ ಔಷಧೀಯ ಸಸ್ಯಗಳು ನಮ್ಮ ಗಾರ್ಡನ್ನಲ್ಲಿದೆ. ಸೊ ಆ ಔಷಧೀಯ ಸಸ್ಯಗಳ ಬಗ್ಗೆ ಮಾಹಿತಿನ ಕೊಡುವಂಥದ್ದು, ಅವರಿಗೆ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಂಥದ್ದು, ಅಥವಾ ಒಂದಿಷ್ಟು ಜನ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬರ್ತಾರೆ. ಅದು ಹೇಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀರಾ, ನ್ಯಾಚುರಲ್ ಆಗಿ ಏನು ಕೆಮಿಕಲ್ಸು, ಯಾವುದೇ ರೀತಿಯ ಫರ್ಟಿಲೈಸರ್ಸು ಏನು ಯೂಸ್ ಮಾಡದೆ ವೆಜಿಟೇಬಲ್ಸ್ಗಳನ್ನು ಬೆಳೆಸೋದ್ರಿಂದ ಹಿಡಿದು ಬೇರೆ ಬೇರೆ ಇದನ್ನು ಎಲ್ಲದನ್ನು ಮಾಡೋದನ್ನು ಪ್ರೊಕ್ಯೂರ್ ಮಾಡುವಂಥದ್ದು ಸಿಸ್ಟಮ್ಗಳಿಗೆ ಅದನ್ನು ಕಲೀಲಿಕ್ಕೆ ನೋಡಲಿಕ್ಕೆ ಅಂತಲೇ ಬಂದಿರ್ತಾರೆ. ಅವರು ಸ್ಟೇ ಮಾಡಿದಾಗ ಅದನ್ನು ಸಹ ತಿಳ್ಕೊಂಡು ಹೋಗ್ತಾರೆ. ಸೊ ಈ ರೀತಿಯಲ್ಲಿ ಅವರ ಟೋಟಲ್ ಆಗಿ ಜೀವನ ಕ್ರಮ ಅಲ್ಲಿ ನಮ್ಮ ಚಿತ್ರಕೂಟದಲ್ಲಿರುವಾಗ ಅಂದರೆ ಏನು ಮಾಡ್ತೇವೆ, ನಮ್ಮ ಲಾ ಆಫ್ 21 ಇದೆ ಅಂತೇಳಿ. ಅಂದರೆ ಯಾವುದನ್ನೇ ಆಗಲಿ ನಾವು ಒಂದು 3 ವಾರಗಳ ಕಾಲ ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ಅದು ನಮ್ಮ ಜೀವನದಲ್ಲಿ ರೂಟೀನ್ ಆಗ್ತಾ ಹೋಗ್ತದೆ. ಸೊ ಅವರಿಗೆ ಅಲ್ಲಿ ಬೆಳಿಗ್ಗೆ 5 ಗಂಟೆಗೆ ಏಳುವಂಥದ್ದು, ಅದೇ ಯೋಗ ಪ್ರಾಣಾಯಾಮಗಳನ್ನು ಇದು ಮಾಡಿದ್ರು, ಟೈಮ್ಲಿ ಫುಡ್ಡು 8 ಅಂತ ಹೇಳಿದ್ರೆ ಟಕ್ಕ 8 ಹೇಳುವಾಗ ಒಂದು ಆ ಫುಡ್ಡನ್ನು ಕೊಡುವಂಥದ್ದು ಇರ್ಬೋದು. ಮಧ್ಯಾಹ್ನದ ಫುಡ್ಡು ಸರಿಯಾದ ಟೈಮಲ್ಲಿ ಸರಿಯಾದ ಟೈಮಲ್ಲಿ ಸರಿಯಾದ ನಿದ್ದೆ ಮಾಡುವಂಥದ್ದು, ಅದನ್ನೆಲ್ಲ ಅವರು ರುಟೀನನ್ನು ನಾವು ಮಾಡಿಸಿದಾಗ ಅವರು ಮುಂದಿನ ಜೀವನದಲ್ಲಿ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ಸೊ ಅವರು ನಮಗೆ ನೆಕ್ಸ್ಟ್ ಇಯರ್ ಈ ವರ್ಷ ಬಂದವರು ನೆಕ್ಸ್ಟ್ ಇಯರ್ ಖಂಡಿತವಾಗಿ ಬರ್ತಾರೆ. ಈ ರೀತಿಯಲ್ಲಿ ನಾವು ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ವೀಕ್ಷಕರೇ, ಇಲ್ಲಿವರೆಗೆ ನಮಗೆ ಪಂಚಕರ್ಮ ಹಾಗೂ ಆಯುರ್ವೇದದ ಬಗ್ಗೆ ಉತ್ತಮವಾದ ಮಾಹಿತಿಯನ್ನು ನೀಡಿದ್ದಾರೆ ಡಾಕ್ಟರ್ ರಾಜೇಶ್ ಬಾಯ್ರಿ ಅವರು. ಇವರಿಗೆ ಧನ್ಯವಾದಗಳು. ನಿಮಗೂ ಕೂಡ ಆರೋಗ್ಯದ ಬಗ್ಗೆ ಯಾವುದಾದ್ರೂ ಪ್ರಶ್ನೆಗಳನ್ನು ಕೇಳಲಿಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರಿಗೆ ನಿಮ್ಮ ಪ್ರಶ್ನೆಗಳನ್ನು ಸೆಂಡ್ ಮಾಡಿ. ಇದು ಇವತ್ತಿನ ಚಿತ್ರಕೂಟ ಶಿಶು ಪೋಷಕ್ ಆರೋಗ್ಯ ಸ್ಪಂದನ. ಇನ್ನು ಮುಂದಿನ ವಾರ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.